ಇವರ ಅಮ್ಮ ಡೌಟ್ ಬರ್ತಿದೆ. ಹೌದು, ಇವರ ಅಮ್ಮ ಎಂತ ಶೂಟಿಂಗ್ ಅದು ನಾನು ಹೇಳಿಲ್ಲ ಅವ್ರಿಗೆ ಪಾಪ ಎಂತ ಗೊತ್ತ, ಎಲ್ಲ ಇಂಟರ್ವ್ಯೂಲ್ಲಿ ಹೇಳಿದೆ ನಾನು. ಇದು ಶೂಟಿಂಗ್ ಮಾಡ್ತಾ ಇರ್ತೇವಲ್ಲ, ಫುಲ್ ರೊಮ್ಯಾನ್ಸ್ ಸೀನ್ ಎಲ್ಲ ಇರ್ತದೆ. ಈಗ ಆಂಟಿ ಅಂತ ಕರೆದು ಅಮ್ಮ ಕರಿ ಆಯ್ತಾ, ಡೌಟ್ ಅವರಿಗೆ. ಬುಗು 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 ಆಗ್ತದೆ. ನಾನು ಅದು ಏನು ಹೇಳಿದ್ದೆ, ಇದು ನೋಡುದು ಮದುವೆ ಸೀನ್ ಟೆನ್ಷನ್. ಎಂತ ಕತೆ, ಬಂದು ನೋಡ್ತಾರೆ, ಈಗ ನೋಡ್ತಾರೆ, ಬಗ್ಗೆ ನೋಡ್ತಾರೆ, ಹೇಳ್ತಾರೆ, ಆಚೆ ಹೋಗ್ತಾರೆ, ಆಮೇಲೆ ನನ್ನ ಹತ್ರ ಬಂದು ಹೇಳುದು. ಇದು ನಂಗೆ ಮಾತ್ರ ಅಲ್ಲ, ನಂಗೆ ಸಹ ತೋರ್ತು ಒಂದು 2 ಸರ್ತಿ 3 ಸರ್ತಿ. ಅಂದ್ರೆ ಪ್ರತಿ ಸೀನ್ ಆಗುವಾಗನು ಇವ್ರ ಜೊತೆ ಪ್ರತಿ ಒಂದು ಸೀನ್ ಆಯ್ತು ಅಂತ ಹೇಳ್ಕೊಳ್ಳಿ. ಈಗ ಮಾತಾಡೋ ಒಂದು ಸೀನ್ ಆಯ್ತು, ಕಟ್, ಓಕೆ ಶಾರ್ಟ್ ಓಕೆ ಅಂತ ಹೇಳಿ ಕೆಳಗೆ ಬಂದ ಕೂಡಲೇ ಇವರಮ್ಮ ಬರೋದು. ರಂಜು ಇದು ಸಿನಿಮಾ ಅಲ್ಲ, ಸಿನಿಮಾ ಅಂತ ಹೇಳಿದ್ರೆ ಅದೇ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಹಾಗೆ ಪದ್ಯ ಎಷ್ಟು ಸೀನ್ ಇತ್ತು ಅಷ್ಟು ಸೀನ್ ಈಗ ಹೇಳ್ತಾರೆ. ನಾನು ಹಾಗೆ ಇಲ್ಲೇ ಇಲ್ಲ, ನನ್ನ ಹಾರ್ಟಲ್ಲೇ ಇಲ್ಲ ಹಂಗೆ ಹಾಗೆ ಇಲ್ಲ. ಅಲ್ಲಿ ಹಾಗೆ ಮಾಡ್ತಿದ್ರು, ಎಲ್ಲರಿಗೂ ಗೊತ್ತಿತ್ತು ಅದು ಸೆಟ್ ಅಲ್ಲಿ, ಎಲ್ಲರಿಗೆ. ಟೆಕ್ನಿಷಿಯನ್ಸ್ ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಹೇಳ್ತಿದ್ರು, ಅವ್ರಿಗೆ ಯಾಕೋ ಡೌಟ್ ಅಲ್ಲ ನಿಮ್ಮ ಮೇಲೆ. ನಾನು ಇಲ್ಲ, ಅದು ಹಾಗೇನಿಲ್ಲ, ಸಿನಿಮಾದಲ್ಲಿ ಮಾತ್ರ, ಸಿನಿಮಾದಿಂದ ಹೊರಗೆ ಬಂದ್ಮೇಲೆ ಎಂತ ಸಹ ಇರುದಿಲ್ಲ ಆಯ್ತಾ ಅಂತ ಹೇಳಿ.